ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಗರುಡಾಗಲಿ ವಿಶ್ವವಂತಿಕೆ ಹರನದುಡಿ ದೇವಿಗೆ ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು. ಅಣ್ಣಯ್ಯ ಅಮ್ಮ ಬೇಕಾಗಿ ನಮಗೆ ಮಾತಾಡಿ ಎಷ್ಟೇ ದಿನ ಬಂದರು ಈ ದಯವಿಟ್ಟು ಅಬ್ಬೆ ನೆಲೆಯಾದ್ರೆ ಕೊರ್ಲುದ ಆ ದೇವಸ್ಥಾನ ನಿರ್ಮಾಣ ಮಾಡಿಕೊಡುವಂಥ ಸಂದರ್ಭದಲ್ಲಿ ಜೊತೆಗೆ ಮಾತೆಲ್ಲ ಅಕ್ಕನ ಕರಸೇವಿದ ಮುಖಾಂತರವಾದ ಕೊರ್ಲುದ ಆ ದೇವಸ್ಥಾನ ನಿರ್ಮಾಣ ಅಪ್ಪ ಭಗವತಿ ಪ್ರತಿಷ್ಠಾಪನೆ ಮತ್ತೆ ಪೂಜೆ ಮತ್ತೆ ಏತು ಪೂಜೆ ಮತ್ತೆ ಪುಣ್ಯಾತ್ಮರ ನಿಖಿಲಿಯ ದಯದಿಂದ ಅಪ್ಪ ಪ್ರಿಯರ ತೆಗೆದು ನಿಖಿಲಿ ಅಂಜನೇಯ ಹತ್ರ ಅಣ್ಣಯ್ಯ ಮಾಮಲ್ಲ ಕರ್ತವ್ಯ ಈ ಜಾಗ ಉಂಟು ಅವೇತು ಮತ್ತೆ ಕಡೆಯರಿಗೆ ಭಕ್ತಿರ್ನ ಪಡೆವೆ ಭಕ್ತಿರ್ನ ಈ ಜಾಗೆ ಬನ್ನ ಇಂಕಲ ಕಷ್ಟ ಪರಿಹಾರಾಪ ಮಾಡ್ಕೊಳಕ್ಕಿನ ಆಶೀರ್ವಾದ ನಮಗೆ ಅಪ್ಪ ಅಕ್ಕಲ ಕಷ್ಟ ಇಚ್ಚಿನ ಅಂದು ಈ ಪಿಂದೊಂದು ಅಪ್ಪನ ನಳಿಟ್ಟು ಮೂರು ಪ್ರಾರ್ಥನೆ ಮತ್ತೊಂದು ಮೂರು ಕೊಡ್ಕೊಳಕ್ಕಿನ ಮಂಜಾದ ಪ್ರಸಾದ ಎಂತ ಮಹತ್ವದ ಅದು ಪಡವೇರಿಗೆ ಬಂಗಾರದ ಪಡಿಲ್ಲ ಅನಾರೋಗ್ಯದ ಬರ್ಪಣಕ್ಕೆ ಇದೊಂದು ಮತದ ಪಡಿಯಾದ ಫಲಿಸುವುದು ಅನ್ಯಾಯ ಅದನ್ನು ಬರ್ಪಣಕ್ಕೆ ಒಂದು ಇಸದ ಪಡಿಯಾದ ಅಂಜನಿ ಯಾರು ಎನ್ನೋ ಬರ್ಪಣಕ್ಕಿನ ಭಾವನೆಯನ್ನು ಕುರಿತು ನಮ್ಮ ಮಾತೆಲ್ಲ ಇದೇ ಮನಸ್ಸಿನ ಭಾವನೆ ಅಪ್ಪನ ಸೇವೆಯನ್ನು ಮತ್ತೊಂದು ಬರ್ತೀನಪ್ಪ ನನಗೆ ಅನ್ನಯ್ಯ ಬಂಪನ ಪುದರಿಚ್ಯ ಕಾರಣವೇನು ಬಂಪನ ಪುದರಿಗೆ ಪ್ರಾಪ್ತಿ ಆಗ್ತದೆ ಆಚೆ ಸಂದೆ ಪರ್ವದ ದಿನ ತಾನೇ ವಿಶೇಷ ದಿನ ತಾನೇ ಅಪ್ಪಿಗೆ ಪೂಜೆ ಕೊಡ್ತೀನಪ್ಪ ದುಮ್ಮತ್ತಾದ ಪಟ್ಲೇರಿಗೆ ಮಾನಾದಿಗೆ ಮನೆ ಕೊಡೋದು ಮಾನಾದ ದುಮ್ಮತ್ತಾದ ಪಸದ ಅರಿಗೆ ಕೊಡೋದು ಬಲ ಅಜಿನ ಅನೇಕ ಕಡೆ ಮತ್ತು ಭಕ್ತರಿಗೆ ಈ ಜಾಗೆ ಮತ್ತು ಪ್ರಸಾದ ಸ್ವೀಕಾರ ಮಾಡ್ತೀನಪ್ಪ ಈ ಜಾಗಡೆ ಅಪ್ಪೆ ತೋಜಿನ ಕೈಗೊಳ್ದು ನಮ್ಮನ್ನು ಮಾತ್ರ ರಕ್ಷಣೆ ಮಾಡ್ಕೊಂಡಲ್ಲ ಈ ಜಾಗಡೆ ಬರ್ತೀನಿ ದಾನ ಮನಸ್ಸು ಸಂತೋಷ ಒಂದು ಭಜನೆ ಕಷ್ಟ ಪರಿಹಾರ ಒಂದು ಬರ್ಪಣಕ್ಕಿತ್ತಿನ ಆ ಭಕ್ತರನ್ನ ಬಾಯಡ ಅವೇತು ವೇದವಾಕ್ಯಗಳು ಬರ್ಮುನತೆ ಪಟ್ಲೆ ಅವೇನಕ್ಕೆ ಪುಣ್ಯಾನು ಬರೋದು ಅಂಜೇಳಿದ್ರೆ ಶ್ರೀ ಭಗವತಿ ಮಾತ್ರ ಬರ್ಪಣಕ್ಕೆ ಪುಣ್ಯಗತಿರಿಯ ಗೊಬ್ಬೈರ ಸುಯ್ಯರ ತುಪ್ಪೈರ ಆಗ್ಲೇ ಮಾತೆಗಳು ನಮ್ಮನ್ನು ಬರ್ತಿನ ಅಪ್ಪೆ ಭಗವತಿಲ ಜಾಗಡಿತನಕ್ಕಿನ ವೀರಭದ್ರ ಸ್ವಾಮಿ ಸದಾ ಆಯುರಾರೋಗ್ಯ ಭಾಗ್ಯನ ಕೊಡೋದು ನಮ್ಮ ಮಾತು ರಕ್ಷಣೆ ಮಾಡಿಕೊಡುವುದು ಅದರ ಪ್ರಾರ್ಥನೆ ಮತ್ತೊಂದು ಈ ಕಥೆಗೆ ಮಂಗಳ ಮನೆಯ ಅಪ್ಪನೇನು ಬೇಡೊಂದಿಲ್ಲ